ನೇರವಾಗಿ ಇನ್ನೊಂದು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಲಾವಿದರು ಮತ್ತು ನಿರ್ದೇಶಕರಾಗಿರುವಂಥ ಮತ್ತು ಕಥಾ ಹಂದರವನ್ನ ಈ ಶಿವದೂತ ಗುಳಿಗ ವಿಚಾರವಾಗಿ ಈಗಾಗಲೇ ಹಲವು ಗೊಂದಲಗಳಿರುವಂಥದ್ದು. ಸೊ ಹಾಗಾಗಿ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅವರು ನಮ್ಮ ಜೊತೆ ನೇರವಾಗಿ ರಂಗಕರ್ಮಿ ನಮ್ಮ ಜೊತೆ ನೇರವಾಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಮೂವರಿಗೂ ನಮಸ್ಕಾರ. ವಿಜಯ್ ಸರ್, ಈಗಾಗಲೇ ಹಲವು ಗೊಂದಲಗಳು ಕೂಡ ಇರುವಂತಹ ವೇಳೆಯಲ್ಲಿ ಅಂದ್ರೆ ಕಾಂತಾರ ಸಿನಿಮಾ ಬಂದ ಬಳಿಕ ಅದರ ಜೊತೆಯಾಗಿ ಶಿವದೂತ ಗುಳಿಗ ವಿಚಾರದಲ್ಲೂ ಕೂಡ ಕೆಲವು ಪ್ರಶ್ನೆಗಳಿತ್ತು. ಈಗಾಗಲೇ 500 ಪ್ರದರ್ಶನಗಳು ಕಂಡ್ರು ಕೂಡ ಅದರಲ್ಲಿ ಬದಲಾವಣೆಗಳಾಗಿಲ್ಲ. ಇನ್ನೂ ಕೂಡ ಕೆಲವೊಂದು LED ಲೈಟ್ಗಳನ್ನು ಬಳಸ್ತಾರೆ. ಇದೆಲ್ಲ ನಮ್ಮ ದೈವಾರಾಧನೆಯಲ್ಲಿಲ್ಲ, ಇವರೆಲ್ಲ ಎಲ್ಲಿಂದ ತರ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ದೈವಾರಾಧಕರ ಸಂಘದ ಹೋರಾಟದಲ್ಲಿ ತಮ್ಮ ನಾಟಕದ ವಿಚಾರಗಳು ಕೂಡ ಇದೆ. ಈ ವಿಚಾರವಾಗಿ ಹೇಳೋದಾದ್ರೆ ಹೌದು ನೋಡಿ ಸರ್, ಅವ್ರದ್ದು ಈಗ ಆಕ್ಷೇಪ ಇರೋದು ನಾನು LED ಲೈಟ್ಸ್ ಅನ್ನು ದೈವದ ಮೈ ಮೇಲೆ ಹಾಕಿದ್ದೇನೆ ಅಂತ ಹೇಳುವಂತದ್ದನ್ನು ಅವ್ರು ಹೇಳ್ತಾರೆ. ನಾನು ದೈವದ ಮೈ ಮೇಲೆ ಅವರು ಬಹುಶಃ ನಾಟಕನೇ ನೋಡಿಲ್ಲ. ಅವರು LED ಲೈಟ್ಸ್ ದೈವದ ಮೈ ಮೇಲೆ ಹಾಕ್ಲಿಲ್ಲ ನಾನು. ನಮ್ಗೆ ರಂಗಭೂಮಿಯಲ್ಲಿ ಒಂದು ನೀಲಿ ಕಲರ್ ಇದು ಲೈಟ್ ನಿಷಿದ್ಧ ಇದೆ ಭಾರತದಲ್ಲಿ ಅಥವಾ ತುಳುನಾಡಿನಲ್ಲಿ. ಇವತ್ತು LED ಲೈಟ್ಸ್ ಹಾಕ್ಬಾರ್ದು ಅಂತ ಹೇಳುವವರು ನಾಳೆ ರಂಗಭೂಮಿಯ ಸ್ವಾತಂತ್ರ್ಯವನ್ನು ನೀವು ಸ್ಪಾಟ್ ಹಾಕ್ಬಾರ್ದು, ಹ್ಯಾಲೋಜನ್ ಹಾಕ್ಬಾರ್ದು ಅಂತ ಹೇಳಿ ಪ್ರತಿಭಟನೆ ಮಾಡ್ಬೋದು. ಒಂದು ನಾನು ಮಾಡ್ತಾ ಇರೋದು ಇದಲ್ಲ, ಏನು ಕೋಲ ಅಲ್ಲ, ನೇಮ ಅಲ್ಲ ಮಾಡ್ತಾ ಇರೋದು. ನಾನು ಗುಳಿಗನ ಕಥೆಯನ್ನು ಹೇಳ್ತಾ ಹೋಗ್ತಾ ಇರೋದು ನಾನು. ಒಂದು ಎರಡನೇದು ನಾವು ಒಂದು 4 ಇದು ಕೋಲ್ಡ್ ಫೈರ್ ಬಿಡ್ತಾ ಇದ್ದೇವೆ ನಾವು. ಕೋಲ ಆಗುವಾಗ ನೇಮ ಆಗುವಾಗ ಅಷ್ಟು ಲಕ್ಷ ಗಟ್ಟಲೆ ಪಟಾಕಿ ಬಿಡ್ತಾರೆ, ಬತ್ತಿ ಇಡ್ತಾರೆ ಸೈಡ್ಗೆ. ಎರಡು ನಾವು ಏನ್ ತಪ್ಪು ಮಾಡಿದ್ದಾರೆ. ಎರಡು ಮೂರನೇದು ಅವರು ಕಂಪ್ಲೇಂಟ್ ಮಾಡಿದ್ದೇನೆ ಅಂತ ಹೇಳಿದ್ರೆ ನಾವು ಜಾತಿ ನಿಂದನೆ ಮಾಡಿದ್ದೇವೆ, ದೈವಕ್ಕೆ ಅಪಹಾಸ್ಯ ಮಾಡಿದ್ದೇವೆ, ದೈವ ನಿಂದನೆ ಮಾಡಿದ್ದೇವೆ. ನಮ್ಮ ಇಡೀ ಡ್ರಾಮಾದಲ್ಲಿ ದೈವ ನಿಂದನೆ ಅಥವಾ ಅಪಹಾಸ್ಯ ಇದ್ದಿದ್ರೆ ಈ ನಾಟಕ ಇಷ್ಟು ಲಕ್ಷ ಜನ ನೋಡ್ಲಿಕ್ಕಿದೆಯಾ? ಅಥವಾ ನಾವು ದೈವ ನಿಂದನೆ ಮಾಡುವವರ ನಾವು ಆ ದೈವವನ್ನು ಆರಾಧಿಸುವವರು ನಾವು ದೈವ ನಿಂದನೆ ಮಾಡ್ಲಿಕ್ಕೆ ನಾಟಕವನ್ನು ಮಾಡಿದ್ದ. ನಾನು ಹೇಳಿದ್ರೆ ಅವ್ರ ನಾಟಕವನ್ನೇ ನೋಡ್ಲಿಲ್ಲ. ಮತ್ತೆ ನನಗೆ ಯಾವುದೇ ರೀತಿಯ ಬದಲಾವಣೆ ಮಾಡಿ ಅಂತ ಹೇಳಿ ಶ್ರೀಧರ್ ಕಪಾತಾರ ಯಾವುದೇ ರೀತಿಯ ನನಗೆ ಸೂಚನೆಯನ್ನು ಕೊಟ್ಟಿಲ್ಲ. ಅದು ಕೊಡೋದಂತ ಹೇಳಿದ್ರೆ ಫೋನ್ ಮೂಲಕ ಬೆದರಿಕೆ ಅಲ್ಲ, ಖಂಡಿಸ್ತೇನೆ, ಮುತ್ತಿಗೆ ಹಾಕ್ತೇನೆ, ಅದಲ್ಲ. ನಮ್ಮ ಹತ್ರ ಬಂದು ಕೂತ್ಕೊಂಡು ನಾಟಕವನ್ನು ನೋಡಿ ಏನು ತಪ್ಪಿದೆ ಅಂತ ಅವ್ರು ನಮಗೆ ತಿಳಿ ಹೇಳ್ಬೇಕು. ನಮ್ಗೆ ಇದು ಯಾವುದೂ ಆಗಿಲ್ಲ. ಹಲೋ, ಕೇಳಿಸ್ತದೆ ಸರ್. ಹಾ ಹೇಳಿ. ಶ್ರೀಧರ್ ಅವರು ಈಗ ನೇರವಾಗಿ ವಿಜಯ್ ಕುಮಾರ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆ ನೇರವಾಗಿ. ಶ್ರೀಧರ್ ಕಬತ್ತರ್ ಅವರು ನಮ್ಮ ಹತ್ರ ಬರಬೇಕು, ನಾಟಕ ನಮ್ಮ ಜೊತೆ ಕೂತು ನೋಡ್ಬೇಕು. ನಮ್ಗೆ ಹೇಳ್ಬೇಕಲ್ಲ. ಇದ್ರೆ ನಮ್ಮ ತುಳುನಾಡಿನವ್ರು ಬಿಡ್ತಾರ ನಿಲ್ಲಿಸುದಿಲ್ಲ ಈ ನಾಟಕವನ್ನು. ನಿಂದನೆ ಇದ್ರೆ ಅಪಹಾಸ್ಯ ಇದ್ರೆ. ನಿಮ್ಮ ಪ್ರತಿಯೊಂದು ನಾಟಕವನ್ನು ಹಿಂದಿನಿಂದ ನೋಡ್ಕೊಂಡು ಬಂದವನು, ಆದ್ರೆ ನಿಮ್ಮ ಒಂದು ಪ್ರತಿಯೊಂದು ನಾಟಕವನ್ನು ಹಿಂದಿನಿಂದಲೂ ಕೂಡ ನೋಡ್ಕೊಂಡು ಬಂದವನು ನಾನು. ಆದ್ರೆ ಶಿವದೂತ ಗುಳಿಗ ನಾಟಕದಲ್ಲಿ ಬೇಸರ ಪಟ್ಟು ಅರ್ಧದಲ್ಲಿ ಹೋಗಿದ್ದೇನೆ. ಯಾಕೆ ಗೊತ್ತಾ? ಒಂದು ಗುಳಿಗ ವೇಷಧಾರಿ ಒಂದು ಪಬ್ಲಿಕ್ ನಡುವಲ್ಲಿ ಓಡಿ ಬರುವಂತದ್ದು ನೋಡಿ. ಅಲ್ಲಿ ಬರುವಂತದ್ದು ವಿಚಾರ ಏನಂದ್ರೆ, ಒಂದು ನಾಟಕ ರಂಗದಲ್ಲಿ ಅಲ್ಲಿ ಬರುವಾಗ ಸೂತಕದವರು ಇರ್ತಾರೆ, ಸೂತಕದವರು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಸಭೆಯಲ್ಲಿ ಸೂತಕದವರು ಇರ್ತಾರೆ, ಅದು ಯಾವ ಮನೆಯಲ್ಲಿ ಮರಣವಾಗಿರುತ್ತದೆ ಅವರು ಇರ್ತಾರೆ ಆ ನಾಟಕದಲ್ಲಿ. ಅಲ್ಲಿ ಗುಳಿಗ ಎಲ್ಲರನ್ನು ಮುಟ್ಕೊಂಡು ಬರುವಂತದ್ದು. ಅಲ್ಲಿ ನೋಡಿ ಸರ್, ಕತೆ ಅದಾದ್ರೆ ಅದು ಯಾವ್ದು ದೈವ ಯಾವುದು ಸರ್? ಅದು ನಾನು ಗುಳಿಗನ ಕತೆ ಹೇಳ್ತಾ ಇರೋದು. ಅದು ಗುಳಿಗ ಕಥೆಯ ದೈವವ ಸರ್? ನಿಮ್ಮ ಕೋಪದಲ್ಲಿ ಮಾತಾಡ್ತಿರ್ಬೋದು ನಾಟಕ ಆದ್ರೂ ಸರ್, ನಾಟಕ ಆದ್ರೂ ಅದ್ರ ಹೆಸರೇನು ಸರ್? ಯಾವ್ದು? ಶೋಧಿತ ಗುಳಿಗ ನಾಟಕ. ಗುಳಿಗ ಅಂತ ಬಂದ್ಮೇಲೆ ಅದು ಹೇಗೆ ಸರ್ ಅದು ದೈವ ಅಲ್ಲ? ನಾನು ಶ್ರೀಧರ್ ಅಂದ್ರೆ ಶ್ರೀಧರ್ ಅದು ಒಂದು ಜೀಟಿಗೆ ಒಂದು ಅದರಷ್ಟಕ್ಕೆ ಹೋಗುವಂತದ್ದು, ಗುಳಿಗ ಒಂದು ಕಡೆ ಇರುವಂತದ್ದು, ಮತ್ತೆ ಕೇವಲ ಗುಳಿಗ ಒಂದು ಕುಳಿಯುವಂತದ್ದು, 4-5 ಗುಳಿಗ ಕುಳಿಯುವಂತದ್ದು ಕತ್ತಲಲ್ಲಿ ನೋಡಿ. ಅಲ್ಲಿ ತಂಬಾಕು ತಿಂದು ಉಗುಳ್ತಾರೆ, ಅಲ್ಲಿ ಗುಳಿಗ ಬರುವಂತದ್ದು, ವೀಳ್ಯದೆಲೆ ತಿಂದು ಉಗಿಲ್ತಾರೆ, ಅಲ್ಲಿ ಗುಳಿಗ ಓಡ್ಕೊಂಡು ಬರುವಂತದ್ದು, ಅವನನ್ನು ಇಡುವಂತದ್ದು ನೋಡಿ. ವ್ಯತ್ಯಾಸ ಉಂಟು. ನಾಟಕವನ್ನು ನಾವು ನಾಟಕ ದೃಷ್ಟಿಯಲ್ಲಿ ನೋಡ್ಬೇಕಲ್ಲದೆ
ಕೋಲದ ದೇಶ ನೋಡಿ, ಯಕ್ಷಗಾನದಲ್ಲಿ ಈಗ ಮನೆಯಲ್ಲಿ ಮರಣ ಆಗ್ತದೆ, ಹೇರ್ತಾರೆ, ಅಲ್ಲಿ ದೇವಿ ಮಾಡುವವನಿಗೆ ಅವನ ಹೆಂಡತಿ ಎತ್ತಿದ್ದಾಳೆ ಅಂತ ಹೇಳಿ ದೇವಿ ಮಾಡದೆ ಕೂತ್ಕೊಳ್ಳಿಕ್ಕೆ ದೇವಿ ಮಾಡ್ತಾನೆ. ಸರ್ ಒಳ್ಳೆ ಪ್ರಶ್ನೆ ಸರ್, ಒಳ್ಳೆ ಪ್ರಶ್ನೆ. ನಿಮ್ಮಲ್ಲಿ ಒಂದು ಪ್ರಶ್ನೆ ಸರ್, ಆ ನಾಟಕ ಶುರುವಾಗುವಂತ ಮುಂಚೆ ಅಲ್ಲಿಯ ಸ್ಥಳದಲ್ಲಿ ಯಾವ್ದಾದ್ರು ಒಂದು ದೈವ ಇದ್ದಿದ್ರೆ ನೀವು ಅಲ್ಲಿ ಪ್ರಾರ್ಥನೆ ಮಾಡಲ್ವಾ ಸರ್? ಪ್ರಾರ್ಥನೆ ಅದು ಮಾಡ್ತೇವೆ ನಾವು ಎಲ್ಲ. ಸರ್ ಏನಂತ ಪ್ರಾರ್ಥನೆ ಮಾಡ್ತೀರಿ? ನಾವು ಮಾಡುವಂತ ಇಲ್ಲಿ ಯಾವ್ದಾದ್ರು ನಾಟಕದಲ್ಲಿ ಏನಾದ್ರು ತಪ್ಪಿದ್ರೆ, ಏನಾದ್ರು ದೋಷ ಇದ್ರೆ ನಮಗೆ ಕ್ಷಮೆ ಇರಲಿ ಅಂತ ನೀವು ಪ್ರಾರ್ಥನೆ ಮಾಡಲ್ವಾ? ಅದು ಪ್ರಾರ್ಥನೆ ಮಾಡಿ ಹಾಗೆ ಮಾಡುದಲ್ವಾ? ಹಾಗಾದ್ರೆ ನೀವು ಅದರ ಮೇಲೆ ನಂಬಿಕೆ ಅದರ ಮೇಲೆ ನಂಬಿಕೆ ಇಟ್ಕೊಂಡಲ್ಲ ಸರ್ ನೀವು ಮಾಡ್ತಿರೋದು? ಅದರ ಮೇಲೆ ನಂಬಿಕೆ ಇಟ್ಕೊಂಡಲ್ವಾ ಸರ್? ಆಶೀರ್ವಾದ ಇರ್ಲಿ ಅಂತ ಬೇಡ್ತಾ ಇದ್ದೇವೆ ನಾವು. ಬೇಡುವಾಗ ಆಗೋದ್ರಲ್ಲಿ ಅಲ್ಲಿ ಏನಾಗ್ತದೆ ಸರ್? ನಿಮ್ಮನ್ನು ವಿರೋಧ ಮಾಡ್ತಿಲ್ಲ ಸರ್, ನಿಮ್ದು ನಾಟಕವನ್ನು ನಾವು ಬೆಂಬಲಿಸ್ತೇವೆ, ಆದರೆ ಕೆಲವೊಂದು ಬದಲಾವಣೆಗಳನ್ನ ಮಾಡಿ ಅಂತ. ನೀವು ನಮ್ಮ ತುಳುನಾಡಿನವರು, ನೀವೇನು ಹೊರದೇಶದವರ? ನಿಮ್ಮ ಇನ್ನೊಂದು ಯಾವ್ದಾದ್ರು ಒಳ್ಳೆ ನಾಟಕ ಬಂದ್ರೆ ನಾವೇ ನೋಡ್ತೇವೆ, 10 ಬಾರಿ ನೋಡ್ತೇವೆ. ನಮ್ಮವರೇ ಅದೆಲ್ಲ ನಾಟಕ, ಅದು ಇದು ಕೋಲಲ್ಲ, ಹಣಿಗಟ್ಟಿ ಕೋಲ ಮಾಡುದಾದ್ರೆ ನಾನು ಒಪ್ತೇವೆ ನಾವು. ಹಾಗಾದ್ರೆ ಸರ್ ಒಂದು ಕೆಲಸ ಮಾಡಿ ಸರ್, ನಾನೊಂದು ಸ್ಪಷ್ಟತೆಯನ್ನು ಕೊಡ್ತೇನೆ ಸರ್. ಇವಾಗ ನಾಟಕಗಳಲ್ಲಿ, ಸಿನಿಮಾಗಳಲ್ಲಿ ಎಲ್ಲ ಒಂದು ಬಳಸ್ತೇವೆ ಸರ್ ಅಲ್ವಾ? ಹನಿ ಬಳಸ್ತಾರೆ, ಗಗ್ಗರ ಬಳಸ್ತಾರೆ, ಸಿರಿ ಬಳಸ್ತಾರೆ, ಆಮೇಲೆ ಹನಿ ಮುಗ ಎಲ್ಲ ಬಳಸ್ತಾರೆ ಸರ್. ನೇಮದ ಸರ್ ಇರ್ನಾಥ್ ಅಥವಾ ರಂಗನಾಟಕ ಶೈಲಿಯಲ್ಲಿ ನಾನು ನೀವು ನೋಡಿ ಗಮನಿಸಿ ಸರಿಯಾಗಿ. ಸರ್ ಗಮನ ಮಲ್ದ ಸರ್ ಎರಡು ಎರಡು ತುಲಿಟೆ ಬರ್ತಿರುವ ಸರ್ ದಾದೆ ಗೊತ್ತಲ್ಲಿ ಕೆಲವೊಂದು ವಿಚಾರ ನಮಕ್ ದಾದಾಪುರ ಬಂದಾಗ ನಮ್ಮ ದೈವಾರಾಧನದ ಕೆಲವೊಂದು ವಿಚಾರ ಉಂಟದೆ ಪಿದಯ ಒಂಜಿ ಅಪಹಾಸ್ಯ ಅದು ಒಂದು ಗೊತ್ತಿಲ್ಲ ಐತ ಬಗ್ಗೆ ನಮ್ಮ ಒಂಜಿ ಹೋರಾಟ ಮಲ್ಪಣ ಹೊರತ್ ಎರ್ನಲ ವ್ಯಕ್ತಿನ ಹೋರಾಟ ಕಾಂತಾರದರೆಲ್ಲ ಸರ್ ಈರಂಜಿ ಪಂಡರ್ ಸರ್ ಇರಡ ಇಂಕುಲು ಚೇಂಜ್ ಮಲ್ಪಲೆ ಪಂತ ಜಂದಿ ಇರ್ ಪಂಡರ್ ಸರ್ ಇರಗೆ ಪಂತರು ಸರ್ ಈರ ಲಾಸ್ಟ್ ಟೈಮ್ ಬಂದಿರ್ತಾರೆ ಮುರನ್ ಸೋಷಿಯಲ್ ಮೀಡಿಯಾ ಪ್ರೋಗ್ರಾಮ್ ಗ್ಯಾನ್ ಇರೋ ಕಾಲ್ ಮಾಡಿದೆ ಸರ್ ಬದಲಾವಣೆ ಮಲ್ಪ ಅಂತ ಬಂತಾರೆ ಸರ್. ಧೀರಾಜ್ ಉಡುಪಿ ನೇರ ಕೋಣ ಮಲ್ದಿರ್ತಾರೆ ಸರ್. ಕೆಲವೊಂದು ಚೇಂಜಸ್ ಮಲ್ಪ ನಮ್ಮದಲ್ಲ ಬದಲಾವಣೆ ಮಲ್ಪೊಂಡು ನೀರೇ ಪಂತಾರೆ ಸರ್. ನಿಷೇಧ ಬಂದ್ಬಿಡುತ್ತೆ ಸರ್. ದೈವ ಒಂಜಿ ಕೆಲವೊಂದು ಜಾಗ ನುಡಿಕೊರ್ಪುಣ ಕತ್ತಲೆಡೆ ಬೋಪೆ ಅನ್ನದೆ ನಾಟಕ ಮಲ್ಪ ರಾಪುಜಿಂದ ಸರ್ ಐಕ್ ನಾನಾ ರೀತಿಯ ಲೈಟ್ ಬಲಕ್ಕೆ ಅವರ ಬಲ್ಲಿಂದ ಪನ್ಪು ಲೈಟ್ ಜನ ಐತೆ ನಾಟಕದ ವಿಚಾರವಾಗಿ ತಾವು ಮಾತಾಡ್ತಾ ಹೋದ್ರೆ ನಾನು ದೈವಾರಾಧನೆ ವಿಚಾರಕ್ಕೆ ಬರಬೇಕಾಗುತ್ತೆ. ದೈವಾರಾಧನೆ ಮೂಲವನ್ನ ನೋಡಿದ್ರೆ ಎಲ್ಲೂ ಕೂಡ ಲೈಟ್ಗಳ ಬಳಕೆ ಎಲ್ಲೂ ಕೂಡ ಇಲ್ಲ, ನಿಷಿದ್ಧ. ಧ್ವನಿ ಬೆಳಕಲ್ಲಿ ತಾವುಗಳು ತಾವು ಗಗ್ಗರವನ್ನ ಕೈಯಲ್ಲಿ ಹಿಡ್ಕೊಳ್ಳುವಂತ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ತಾವುಗಳು ಏನು ಎಣ್ಣೆ ಬೂಲಿ 16 ಕ್ರಮ ಕಟ್ಟುಗಳು ಏನಿದೆ ಕಟ್ಟುಗಟ್ಟಲೆ ಏನಿದೆ ಮೊದಲ ಕಟ್ಟಿಗೆ ಇಡುವಾಗ ಅಂದ್ರೆ ಎಣ್ಣೆ ಬೂಲಿ ತೆಗೆದುಕೊಳ್ಳುವಾಗಲೇ ಯಾರು ನೇಮ ಮಾಡಿಸ್ತಾರೆ ಅವರ ಹತ್ರ ಹೇಳಿ ನಾನು ಚರ್ಮದ ವಾದ್ಯಕ್ಕೆ ಮಾತ್ರ ಕುಡಿಯುವವನು, ನಾನು ಯಾವುದೇ ದ್ವಂದ್ವ ಬೆಳಕಿಲ್ಲದ ಯಾವುದೇ ನೇಮವನ್ನು ಮಾಡುವುದಿಲ್ಲ ಇದನ್ನು ಹೇಳಿ. ಅದು ಬಿಟ್ಟು ನಾಟಕದ ವಿಚಾರವಾಗಿ ಅಲ್ಲಿ ಲೈಟ್ ಬಳಕೆ ಮಾಡಬೇಡಿ ಅನ್ನುವಂಥದ್ದು ತಾವು ಹೇರುವಂಥದ್ದು ಅದು ಕಲಾವಿದರ ಮೇಲೆ ಹೇರುವಂತ ತಮ್ಮ ಆರೋಪಗಳಾಗುತ್ತೆ. ಈ ವಿಚಾರವನ್ನ ಬಿಟ್ಟು ಬೇರೆ ಮಾತಾಡಿ. ಅಲ್ಲ ಒಂದು ಹೇಳ್ತೇನೆ ನಾನು ಅದರ ಬಗ್ಗೆ ನಂದೊಂದು ಇದು ಹೇಳ್ತೇನೆ. ಮೊದಲು ನಾನು ಚಿಕ್ಕದಿರುವಾಗೆಲ್ಲ ಕೋಲದಲ್ಲಿ ಎಲ್ಲ ಇದು ನಾಗಸ್ವರದವರು ಪುರಂದರದಾಸರ ಕನಕದಾಸರ ಕೀರ್ತನೆ ಹಾಡಿ ಕುಣಿತಿದ್ರು ಕೋಲದವರು. ಈಗ ಹೋಗಿ ಅಲ್ಲಿ ಕೋಲ ಕಟ್ಟುವ ಮೊದಲು ಅವನಿಗೆ ಸಿನಿಮಾದ ಹಾಡು ಮಾಡು ಅದಕ್ಕೆ ನಾವು ಕುಣಿತೇವೆ. ಈಗ ಯಾಕೆ ಪುರಂದರದಾಸರ ಕನಕದಾಸರ ಇದಕ್ಕೆ ಎಲ್ಲ ಕಡೆ ಸಿನಿಮಾಗಳ ಎಲ್ಲ ಕಡೆ ಮಾಡಿಫಿಕೇಶನ್ ಯಾಕಂತ ಅದು ತಪ್ಪೆ. ಅದು ನಾನು ಖಂಡಿಸ್ತೇನೆ. ನಾನೇನು ಪ್ರಶ್ನೆ ಮಾಡ್ಲಿಲ್ಲ, ಅವರು ಪ್ರಶ್ನೆ ಮಾಡುವಾಗ ನಾನು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಬಕ್ಕೊಂಜಿ ಸರ್ ಎರಡ ಈ ಕೆಲವೊಂದು ದೈವದ ಮೋನೆ ಅಲಂಕಾರ ಪಣ್ಣ ನಂಚನೆ ಪದರಾಡು ಬಣ್ಣ ಬಾಡುವೇರು
ಬಣ್ಣನ ಪಾಂಡ ನಿಕುಲ್ ಬಿಡ್ಪಾರೆ ಇಂಕ್ ಖಂಡಿತ ಮತ್ತೆ ಯಾಂತುಲ್ಯ ಸರ್ ಯಾವನೇ ಪಂಪೆ ನಾಟಕದ ತಪ್ಪು ಮಲ್ತನ ನಾನು ವಿರೋಧಿಸವನೇ ನೇಮ ಕಟ್ಟನೆ ತಪ್ಪು ಮಲ್ತನೆ ನಾನು ವಿರೋಧಿಸ ಯಾನ ಮುರಂಗ ಪಂಪೆ ಖಂಡಿತವಾದ ವಿರೋಧಿಸವೆ ಗೊತ್ತಾಗಲಿ ಯಾನ ಪಂಪೆ ಇನ್ನು ಈ ವೇದಿಕೆ ಪಣಿ ತಯಾರೋದಿಲ್ಲ ಏರೆ ನಲಿಕೆವಾಡು ಪರವ ಸಮುದಾಯವಾಡು ಬಕ್ಕ ಪಮ್ಮದ ಸಮುದಾಯವಾಡು ತಪ್ಪು ಮಲ್ತೇಳ ದೈವದ ಕಲಟು ತಪ್ಪೆ ಸರ್ ಏಮನ್ಪ ಗುಲಿ ಕರೆಕ್ಟ್ ತೂತೆ ಸರ್ ಗುಲಿಗಾಗ ನಾಗನ ಚಿತ್ರ ಬಿಡ್ಪೇರು ಲೆತ್ತಿಗೆ ಆಯ ಕೋರಿ ತಿಂತೆ ಏತಮಲ್ಲ ತಪ್ಪವು ಯಾನು ತಪ್ಪುನು ವಿರೋಧಿಸವೆ ಸರ್ ಖಂಡಿತ ಬರ್ತದೆ ಕೋಡತೊಂಜಿ ವಿಚಾರ ಒಂಜಿ ಒರಿಯನ ತಿಗಲೊಂಜಿ ಗಗ್ಗಾರದ ಒಂಜಿ ವಿಚಾರ ಬರ್ತದೆ ಗಗ್ಗರ ಬಿಡ್ಪದಿನ ಯಾನ ಈಗ ವಿರೋಧಿಸದೆ ಯಾನು ಎನ್ನ ಸಮುದಾಯ ತಪ್ಪು ಮಾಡ್ತಿಲ್ಲ ತಪ್ಪೆ ಬನ್ಪಿನಿ ನಾಟಕ ಸಿನಿಮಾ ರಂಗೋಡ್ಲ ದೈವಾರಾಧನೆ ಬತ್ತಿನ ತಪ್ಪುನು ತಪ್ಪೇ ಬಂತೆ ಸರ್ ಎಲ್ಲ ಸರಿಯಿಂದ ಪಣಿಯರ ನೆಂಚಿನ ತಪ್ಪು ಅನ್ನೋದು ನಾವು ಸಾಧ್ಯ ಆಪುಜಿ ಪಾಡ್ರೆ ಸಭೆ ಕನ್ನ ಹಿಡಿದು ಬರ್ತೀನಿ ಮಕ್ಕಳು ಹೃದಯತಿನ ಪುಂಜಲು ಕುಂದು ಅವ್ರು ಸ್ವರಾಜ್ ಶೆಟ್ಟಿ ಬರ್ತೀನಿ ಪಾತ್ರ ಅದು ಬರ್ತೀನಿ ಅಲ್ಪ ದೈವ ಬರ್ತೀನಿ ಅಷ್ಟ ಅಲ್ಪ ಸರ್ ಅಂಡ್ ಐಕೊಂಜಿ ನಾಮಕರಣ ಪಂದ ಆಪನತೆ ಸರ್ ಐಕೊಂಜಿ ನಾಮಕರಣ ಪಂದ ಆಪನತೆ ಗುಲಿಗ ಪಂದೊಂಜಿ ನಾಮಕರಣ ಆಪನತೆ ಗುಲಿಗೆ ಬೆಗರಡು ದೆಪ್ಪುನಲ್ಲ ಮುದ್ದೆ ಮಲ್ದಿನ ಪುದಾರ್ದೀತೀನಿ ಗುಲಿಗೆ ಎಂದತೆ ಬೆಗರಂದು ದೀತೇನೆ ಬೆಗರದ ಕುರೆಯಂದು ದೀತೇನೆ ಗುಲಿಗಂದು ದೀತೇನೆ ಅದೇ ನಮ್ಮ ವೇಷೋಡ್ಲಪ್ಪನಾಗ ನಮ್ಮ ಐಕ ನಾಮಕರಣ ಮಲ್ಪನ ಗುಲಿಗೆ ಬಂದತೆ ಐಕ ಬೇತ ಮುದಾರ್ದವರೆ ಖಂಡಿತ ತಪ್ಪು ಸರ್ ಉದಾಹರಣೆ ವಿಚಾರ ಸರ್ ಇಲ್ಲೇ ದೈವದ ಮೆನ್ಷನ್ ಮಲ್ತಿ ಬಕ್ಕ ಅವು ದೈವ ಅವು ನಾಟಕ ರೀತಿಯಲ್ಲಿ ಅಲ್ಲ ಅವು ದೈವನೇ ಸರ್ ಖಂಡಿತ ಅವು ದೈವನೇ ಆಪಿನ ಅವು ಎಂತ ಚೇಂಜ್ ಆಪನ್ ಸರ್ ಪುದರ್ದ ವಿಚಾರ ನಾಟಕ ಮಲ್ಪ ನಾವು ನಲ್ಟು ಬಂದಾಗ ವಾದ ಉಂಟು ದಂಧೆ ಅದ್ಬೋದು ಅಂಚ ನೀವು ಲೈಕ್ ಪೇರ ಪಾತಿರ್ವಾರ್ ಕಾಸು ಮಲ್ಪನ ದಂದ ಅಂದ ಬಂಡ ಫೋನ್ ಒಂಜಿ ಸ್ಟೇಟ್ಮೆಂಟ್ ತುಯ್ಯಾನು ಸರ್ ಒಂಜಿ ಸ್ಟೇಟ್ಮೆಂಟ್ ತುಯ್ಯಾನು ಒಂಜನ ಬರೆತಿನ ಸ್ಟೇಟ್ಮೆಂಟ್ ತುಯ್ಯಾನು ನಾಟಕ ರಂಗದ ಕಲೆಗೆ ತಿಕ್ಕುನು ನಲ್ಪಸಾರ ಅಜ್ಪಸಾರ ಕೋಲಕಟ್ನೆ ಪ್ರಾಚುನಾಲ್ ಕಾರುಡು ಬರ್ಪೆ ಎನ್ಪಸಾರ ಸೊನ್ಪಸಾರ ಗೆತೋನುವೆ ಸರ್ ಯಾನ ಪನ್ಪುದ ಅರಗ ಆತು ಒಂಜಿ ಐತ ಬಗ್ಗೆ ಒಟ್ಟಿದೆ ಆತು ಕರುಣೆತ್ತಲ್ಲ ಆ ದೈವಾರದಲ್ಲಿ ಕೋಲನ್ ನಾರ್ಲ ಕಟ್ಟಾರ ಸರ್ ಎಡ್ಡೆ ಇನ್ಕಮ್ ಉಂಟು ಸರ್ ಯಾನ್ ಪನ್ಪು ಎನ್ನ ಸಮುದಾಯದ ಕಲೆಗೆ ಯಾನ್ ಪನ್ಪುದು ಅಕ್ಕಲ ಕೋಲ ಕಟ್ಟಡ ಐತ ಬೇನೆ ದಾದ ಪಂದು ಒಂಜಿ ಜಾರಂದೆ ಒಂಜಿ ಪಮ್ಮದ ಸಮುದಾಯ ಪಮ್ಮದ ಸಮುದಾಯ ಒಂದ್ ನಿಮಿಷ ಸರ್ ಎಂಕಲ್ ನಲ್ಪ ಪದ್ಮನಾಭರ ಪಂದುಲೆ ದುಮ್ಮನಾನಿ ಕಟ್ಟಿ ಮನದಾನಿ ಪಿರುಕೋಲ ಮುಟ್ಟ ಸರ್ ಒಂಜಿ ರಾತ್ರಿ ಆಪನ್ ಸರ್ ಅಕಲಿಗೆ ಸಂಬಳ ಕೊಡ್ತೀವಿ ನೆಂಚ ಸರ್ ಆತ್ಮಲ್ಲ ಅನಿಂದಿ ಒಂದು ರಾತ್ರಿ ಬಾಗಲ್ಲಿ ಬೆನ್ಪಿನಗಲೆ ಮಕ್ಕಳು ನೆನ್ಪಸಾರ ಅಜ್ಪಸಾರ ಕೊರ್ಪೇರು ಅಕ್ಕಳು ಫಾರ್ಚುನಲ್ ಕಾರುಡು ತಿರುಗುವೆ ರಂಚಪುರ ಪನ್ಪೇರತೆ ಆ ಹೇಳಿಕೆ ಸರಿ ಅವೇ ನಿಕ್ಕುಲ್ ದ್ಯಾಗ ವಿರುದ್ಧ ಖಂಡಿತ ಸರ್ ಯಾನು ಏನ ಗೊತ್ತಿನ ಸರ್ ಯಾನು ಸರ್ ಈ ಮಾದಮದ ಉಲೇರ್ದೆ ಖಂಡಿತವಾದ ಪಿರವಂತಿವ ಸರ್ ದೇಗ ಪಣ್ಣಂದ ಇನಿ ನಿಕ್ಕುಲು ಜತದ್ ಇನಿ ಈತ್ ಟ್ರೋಲ್ಸ್ ರೀಲ್ಸ್ ಪುರ ಮಲ್ತೊಂದುಲ್ಲೇರು ಐತ ವಿರುದ್ಧವಾದ ನಿಕ್ಕುಲು ಧ್ವನಿ ಎತ್ತಿ ಎರಡ ಒಲ್ಪ ರೀಲ್ಸ್ ಅಪ್ ನಕಲ ಮಿತ್ ಆಕ್ಷನ್ ಗೊತ್ತಿನ ಖಂಡಿತವಾದ ಯಾನಿಕೆಲೆ ಬೆಂಬಲ ಆದಂತಿವ ಸರ್ ನಿಕ್ಕುಲು ಹೂ ನಾಟಕ ಸಿನಿಮಾ ಮಲ್ತನಲ್ಲ ಖಂಡಿತವಾದ ಯಾನಿಕಲ್ ಬೆಂಬಲ ಅನ್ಪ ಸರ್ ನಿಕ್ಕುಲು ವಿರೋಧಿಸಲೇವೇನು ನಿಕ್ಕುಲು ಯಾಕೆ ವಿರೋಧಿಸವ ಜಾರಿ ಈತ ಪುರ ರೀಲ್ಸ್ ಪುರ ಬರ್ಕೊಂಡು ಸರ್ ಓಲಾಂಡಲ ಒಂಜಿ ಪೊನ್ನೂಲು ಪಂಜೂರ್ಲಿ ಪರ್ನಂಡೆ ಸರ್ ತೋತಾರೆ ಕಾಂತಾರದ ಸಿನಿಮಾಗ ಯುಪಿಡೋರಿ ಐಕ ದಾದಾಳ ಪಾಡ್ದು ನಲ್ತೆಂದಾಂಡ ಎಂಕುಲು ಮೂಲ್ಕೊಂಡು ದಾದ ಮಲ್ಪರ ಸಾಧ್ಯ ಉಂಟಾಯ್ತು ಖಂಡಿತ ಮಲ್ಪೋಡು ಸರ್ ನಮ್ಮ ಪಿದಯ ಬೋದು ತೆರ್ಪೋಡು ನಮ್ಮ ದೈವಾರದಲ್ಲಿ ಪಿದಯ ಕೊಂಡೊಂದಲ್ಲ ಪಂದ ನಮ್ಮ ಅಭಿನಯ ಪನ್ನೊಂದಿಲ್ಲ ಯುಪಿ ಓಲುಂಡು ಸರ್ ಅರ್ನ ಪ್ರಶ್ನೆ ದಾದ ಪಂಡ ಇತ್ತ ಕಾಂತಾರಾದಪ್ಪು ಶಿವದೂತಗಳಿಗೆ ನಿಖಲ್ ದಾಯಗ ಕೊನತರ ಪಂಡ ನಮ್ಮ ದೈವದ ವಿಚಾರ 4 ಜನಕ್ಕೆ ಪಿದಯದಗಳಿಗೆ ತೆರಿಯಡ ಪದ ಪ್ರಚಾರಗೋಸ್ಕರ ಇತ್ತ ಪ್ರಚಾರದ್ದು ಅಪಪ್ರಚಾರ ಜಾಸ್ತಿ ಅವಂದು ನಾವೇ ಅವೇ ನಿಖಲೆ ಉಂಟಾಲೆ ನಕಲೊಂಜಿ ಬೆಂಬಲ ಬರ್ಪ ಯಾನ ನಿಖಲ್ ಬರ್ಪ ಖಂಡಿತವಾದ ಬರ್ಪರಂಡ ಇದೇ ಉದಾಹರಣೆ ರಿಷಬ್ ಶೆಟ್ಟಿ ಅವರು ದುಬೈ ಹೋದಾಗ ಅಲ್ಪ ಒಂದಿ ದೈವನ ಒಂದು ಕಾರ್ಯಕ್ರಮ ಮಾಡು ಆ ಸ್ಟೇಜ್ ನಿರ್ತಿರಕ್ಲಿ ಅಂಚಿನ ಸ್ಪಾಟ್ ಇತ್ತಿನ ಸಂದರ್ಭದ ಪಾತೆರೋಲಿ ಅತ್ತಂದೆ ಇರೇದು ಯುಪಿಡ ಮಧ್ಯಪ್ರದೇಶದ ಓಲಾವರಿ ಎಂಚಿನ ಆಯ್ತು ಗೊತ್ತಿದ್ದ ಮಲ್ತಂದಾಂಡ ಆಯ್ನ ನಾಡೊಂದು ಮಧ್ಯಪ್ರದೇಶಕ್ಕೆ ಪೋಯರ ಹಾಕೊಂಡೆ ಖಂಡಿತವಾದ ಆಯನ ಬಗ್ಗೆ ಆಯನ ಸ್ಥಳಕ್ಕೆ ಒಂಜಿ ಬೇರೆ ರೀತಿ ಒಂಜಿ ಕಾನೂನಾತ್ಮಕವಾದ ಒಂಜಿ ಕೇಸ್ ದಾಖಲಾತಿ ಮಲ್ಪಲ್ಲೇತ ಸರ್ ದೇವನ ನಿಖಲೆಗೆತ್ತಿನ ಒಂಜಿ ರೀತಿ ತೂರ್ನಲ್ಲತ್ತು ಎಂಕಲೆಗೆ ಆ ಸ್ಥಾನಮಾನಜ್ಜಿ ಸರ್ ದೇಗ ಮನ್ನಗ ನಿಕುಲೊಂಜಿ ಬರಹಗಾರ ನಿಕುಲೊಂಜಿ ಸಾಹಿತ್ಯಗಾರ ಒಂಜಿ ಎಡ್ಡೆ ಆದರ್ಶ ತುಂಬುನಂಚಿನ ವ್ಯಕ್ತಿಲ್ ನಿಕುಲು ಆಂಡ ಇನಿ ಯಾವನ್ಪೋನು
ಈ ಏರು ಒಂಜಿ ಈ ಸಿನಿಮಾ ನಾಟಕ ಪುರ ಮಲ್ಪರ ಅಕ್ಕಲೆ ಅಲ್ಪ ಅಪಹಾಸ್ಯ ನಾಗ ಒರಿಲ ಧ್ವನಿ ಎತ್ತುಜೇರ್ ಸರ್ ಅವೇನು ನಿಕುಲ್ ಧ್ವನಿ ಎತ್ತದ ಅವೇನು ಸರಿ ಮಲ್ಪಲೆ ಎಂಕುಲ್ ನಿಕಲೆಗೆ ಬೆಂಬಲ ಕೊರ್ಪ ನಾಟಕ ಮಲ್ಪಲೆ ಸರ್ ಸಿನಿಮಾ ಮಲ್ಪಲೆ ಸರ್ ಎಂಕುಲ್ ಬೆಂಬಲ ಕೊರ್ಪ ಇನಿ ಅಪಹಾಸ್ಯ ಮಲ್ತೊಂದಿಲ್ಲೇರಿ ಇನಿ ಒಂಜಿ ಮುರಣಂಜಿ ತೀಯ ಸರಿ ಒಂಜಿ ಮಲ್ಪಡ್ದಾರೆ ಗೊತ್ತಂದ್ರೆ ಇನ್ನು ಏರು ದೈವದ ನಾಟಕ ಮಲ್ತೊಂದಿಲ್ಲ ಆ ಪೂರ ನಾಟಕ ಏನಾರ ತೂ ಹೊಡಿ ನೋಟ್ ಮಾಡಿದ್ರೆ ಅಕ್ಲೆಗ್ಲಿಗೆ ಆ ತಂಡೋದು ಫೋನ್ ಹೊಡಿ ಖಂಡಿತವಾದ್ಲೇ ಮುರಳಿ ಕಲ್ಜಿಗದ ಕಾಲಿ ಮಂತ್ರದೇವತೆ ನಾಟಕಗಳು ಫೋನ್ ಮಾಡಿದೆ ಸರ್ ಮಂತ್ರದೇವತೆ ಸ್ಟೇಜ್ ಹಿಡಿದು ತಿರ್ತಲಾಗಿ ಅವ್ವ ನಮ್ದ ಮಂತ್ರದೇವತೆ ಸರ್ ನಮ್ಮ ತುಳುನಾಡು ಉಂಡೆವು ಮಲ್ಪಾಡು ಸರ್ ನಾಟಕ ಎಂಕಲು ಮರ ಇವರೆಲ್ಲ ವಿರೋಧ ಮಲ್ಪಜ ಸರ್ ನಿಕಲೆಲ್ಲ ಬೆಂಬಲ ಖಂಡಿತವಾದ ಎಂಕಲು ಮುಲ್ಪ ಸಾವಿರ ಜನ ತೂಪಿನ ಕುಳಿಲ್ಲ ಸರ್ ನಿಕಲೆಲ್ಲ ಬೆಂಬಲ ಕೊರ್ಪ ದಾದ ಬಂದ ದೈವದ ಒಂಜಿ ಒಲ್ಪಲ ಅನಿ ಸಿರಿ ಕಾರ್ಗ ಗಗ್ಗರ ಮುಗ ಏರು ಅವೇನು ಬಲಕೆ ಮಲ್ಪಂದೆ ಗೋವಾಂಡೊಳಗೆ ದೈವದ ಆಧಾರಿತವೈನ ಜನ ಕತೆ ಮಲ್ತನ್ನು ಖಂಡಿತವಾದ ನಿಕಲೆಗೆ ಎಂಕುಲ್ನ ಯಾಪಲ ಬೆಂಬಲ ಉಂಟು ಸರ್ ಇಲ್ಲಿ ತುಳುನಾಡದ ದೈವಾರಾಧನೆ ಸಂರಕ್ಷಣೆ ವೇದಿಕೆ ಇನ್ನು ಏತು ಬಂದದೆ ಒಂಜಿ 1000 20,000 30,000 ಜನ ಜವನಿಯರು ರೆಡಿ ಆದುಲ್ಲೇರು ಸರ್ ಈ ದೈವಾರಾಧನದ ಬಗ್ಗೆ ಚಿಂತನೆ ಮಲ್ಪನಕು ಸರ್ ಇನ್ನು ಒಂಜಿ ಇಲ್ಲಿ ಶ್ರೀಧರ್ ಬಂಟ್ಲೆ ಒರಿಯತ್ತು ಬೇತೆ ಬೇತೆ ರೀತಿದಕ್ಕೂ ಸಹ ಒರಿಯರತ್ತು ಸರ್ ಇಲ್ಲಿ ದೈವಾರಾಧನೆ ಒಂಜಿ ಸಂರಕ್ಷಣೆ ವೇದಿಕೆ ಬಂಪಿನ ಒಂಜಿ ಸಂಘಟನೆ ಇನ್ನು ಬಹುಶಃ ಜಿಲ್ಲೆ ಪ್ರಸಿದ್ಧವಾದುಂಟು ಸರ್ ಎಂಕಲೆಗೆ ಇಲ್ಲಿ ಬೆಂಗಳೂರು ಒಂಜಿ ವಿಡಿಯೋ ಮಲ್ತ ಕೂರೊಂದಿಲ್ಲ ಸರ್ ಬೆಂಗಳೂರು ವಿಡಿಯೋ ಮಲ್ತ ದೈವಾರಾಧನೆ ಬಗ್ಗೆ ಚಿಂತನೆ ಮಲ್ತೊಂದಿಲ್ಲ ಯಾಕಂದ್ರೆ ಪನ್ಪೆ ತುಲೆ ಎನ್ನ ಅಪ್ಪೆ ನಾನು ಬೀದಿರ್ತು ಬರ ಆಸೆ ಮಲ್ಪರ ಬಲ್ಲಿ ಸರ್ ಅಂದೆ ಖಂಡಿತ ಎನ್ನ ಅಪ್ಪೆ ನಾನು ಬೀದಿರು ಸಾಧ್ಯ ಯಾನು ದೈವ ನನ್ನ ಅಪ್ಪೆ ಬಂದೆನ್ನುವೆ ದೈವ ದೇವರ ಪಂಡ ನಮ್ಮ ಅಪ್ಪೆಮ್ಮೆ ಗೊತ್ತಾನೆ ಅವೇನು ತುದೀನ ಅಲ್ಪ ಗೊತ್ತೇನೆ ನಾಟಕ ಮಲ್ತೀನಿ ಅಂಕುಲ್ ಯಾನು ಒಲ್ಪಲ್ಲಿ ದ್ಯಾಗು ಈ ವಿಚಾರ ಪಾತ್ರ ಒಂದಿಲ್ಲ ಪನ್ನಗ ಸರ್ ಬರೀ ನಾಟಕದ ವರೆ ಒಂಜಿ ಒಂದ್ ನಿಮಿಷ ಸರ್ ಸರ್ ಏರು ಪಾತ್ರ ಪುಳ್ಳಕ್ಕೆ ಮುರಣಂಜಿ ರಾಜ್ಯೋಡು ಹನುಮಂತನ ದೇವಿನ ವಿಚಿತ್ರವಾದ ಚಿತ್ರಣ ಮಲ್ತೆಂದು ಬಂದ ಮೂರು ದೇವಸ್ಥಾನ ಬಂದ ಮಲ್ಪರ ಹಾಕೊಂಡೆ ದೇವರನ ವಿಚಂದೆ ಕೋಡಂಜಿ ತಮಿಳ್ನಾಡದ ಏನೊಂಜಿ ರೀಲ್ಸ್ ತೀಯಾನ ಎಂಕು ಅವು ದುಮ್ಮಾತಿನ ರೀಲ್ಸ್ ಅವ್ ಯಾನ್ ಮಾತ್ರ ಕೋಡತೀನಿ ಒಂಜಿ ಕಾಂತಾರದ ಲಾಸ್ಟ್ ಒಂಜಿ ರಿಷಬ್ ಅನ್ಲೆ ಒಂಜಿ ಲಾಸ್ಟ್ ಒಂಜಿ ಕುರ್ಲ ಗುಲಿಗ ಒಂಜಿ ಆವಾರ ಮಲ್ಪನ ಸೀನ್ ಉಂಡತೆ ಅವೇನು ಕೋಡಂಜಿ ಸ್ಟೇಜ್ ಮಲ್ತೆ ಗೊತ್ತಂడి ನಿಜವಾದ ತೂವರ ಪೋಂಡ ಆಗ ರೀಲ್ಸ್ ಮಲ್ದಿನ ಆಗ ಪಂಜುರ್ಲೇರ್ ಪಂದು ಗೊತ್ತಿಜ್ಜಿ ಗೊತ್ತಾಂಡಿ ಅವೇನು ತೂದು ತಾಟಿ ಬೊಟ್ಟು ಒಂಜಿ ಬಾಗಾಡಿ ರಡ್ಡೆ ಬಾಗದುಲೆ ಮೊರಲಿ ಪ್ರಶಂಸಿಕೆ ಪನ್ಪಿನಾರು ಕಾವೇರಿ ಕನ್ನಡ ಮೀಡಿಯಂ ಪನ್ಪಿನ ಸೀರಿಯಲ್ ಮಲ್ತಾರೆ ಗೊತ್ತಾಂಡಿ ಐಟ್ಲ ದೈವಾರಾಧನದ ನಿಂಕ್ಷಣ ಮಲ್ತಾರೆ ದಾದ ವಿಚಾರ ಪನ್ನ ಗಾರ ಮಲ್ದಿನ ತಪ್ಪುತುಲೆ ಅವೇನು ನಮ್ಮ ಖಂಡಿಸೋಡು ಆರು ವಾದೆ ಬೇಟದ ಕಲೆನು ಸರ್ಕಾರನ ಕಲೆನು ಬಲ್ಲೆ ಬೆಂಗಳೂರು ಕೋಲ ಉಂಡು ಪಾಪಕ್ಕುಲು ಒಂಜಿ ಪೊರ್ತು ರಡ್ಡು ಪೊರ್ತು ಬಂಗ ಕೊನಸು ಮಲ್ಪನಕ್ಕಳು ಚೋಜೋಡು ಪಾಪ ಅಕ್ಕಲನ ಬಂಗತ್ತು ಒತ್ತು ನೀರು ಪೋಯಿ ಅಕ್ಕನ ಪಿರಬರ್ರೆ ಕಲ ಕಾಸೇಜಿ ಫೋನಾಗ ಸ್ಟೇಜ್ ಸೆಟ್ ಮಲ್ದೇರಿಗೆ ಸ್ಟೇಜ್ ಸೆಟ್ ಮಲ್ತದ ಸಾಮೇನ ಬರ ಪಾಡ್ದೇರಿಗೆ ಮಕ್ಕಳು ಕೇಳಿದ್ರು ಗುಂದು ದಾದೇನು ಮೂಲ ಎಂಕಲ್ನ ಸೀರಿಯಲ್ಗೆ ಶೂಟ್ ಆವೊಂದುಂಡು ನಿಕ್ಕುಲ್ ಮೂಲ ತಾಸೆ ಬಿಟ್ಲು ಅಕಲೆಗೆ ಅವಳು ಮನಸ್ಸೆತ್ತು ಸರ್ ಬುಟ್ರೆ ಒಂಜಿ ಅಕಲೆಗೆ ರೀಸನ್ ಎತ್ತಲು ದಾಗ ಪನ್ನಲ್ಲ ಅಕಲೆಗೆ ಪಿರಬರ್ರೆ ಕಾಸಿದ್ದೆ ಸರ್ ಗೊತ್ತಲ್ಲಿ ಇನ್ನು ಆ ಸಾಕ್ಷಿಲಿ ಇನ್ನು ಕಣ್ಣಾರ ನಮ್ಮಡ ಉಂಡು ಸರ್ ತುಳುನಾಡದ ಸಂರಕ್ಷಣೆ ವೇದಿಕೆ ದೈವಾರಾಧನೆ ಒಲ್ಪ ನಿಂದ ವಾ ದೇಶಗೂ ಪೂಪನಂಚಿನ ತಾಕತ್ ಎಂಕಲೆಗೆ ತುಳುನಾಡದ ಶಕ್ತಿ ಎಂಕಲೆ ಖಂಡಿತ ಪ್ರತಿವರೆಗಳ ಕೊರಡು ಪಂದ್ಯ ಪ್ರಾರ್ಥನೆ ಮಾಡ್ತಾರೆ ಸರ್ ಖಂಡಿತವಾಗಿ ಕೆಲವೊಂದು ಬದಲಾವಣೆ ಮಲ್ಪಲೆ ಸರ್ ಇನ್ನು ನಾಟಕದಂತೆ ಕೆಲವೊಂದು ವಿಚಾರ ಬದಲಾವಣೆ ಮಲ್ಪಲೆ ಎಂಕಲ್ ನನ್ನತ್ತು ಇನ್ನಿತ ಪನ್ವೇರು ಆ ಕೋಲಘಟನೆ ಪಾತಿರೊಂದುಲ್ಲೆ ಆಂಡ ಇನ್ನು ಬೇತೆ ಸಮುದಾಯದ ಕೊಲವೇನು ಚಿಂತನೆ ಮಲ್ಪರಲ್ಲ ಯಾವ ಗೊತ್ತಾಂಡೆ ಬೇತೆಕನಲ್ಲಿ ಒಂದು ಮನಸ್ಥಿತಿ ಎಂಕುಲು ಏರೆಲ್ಲ ವಿರೋಧ ಮಲ್ಪನ ಎಂಕುಲು ಏರೆಲ್ಲ ಟಾರ್ಗೆಟ್ ಇದು ಪಾತಿರೊಂದು ಸರ್ ಖಂಡಿತವಲ್ಲ ಬೆನ್ನ ಮನಸಾಕ್ಷದ ಪಾತಿರೊಂದು ಓಟ ಬಟ್ಟ ಗೊತ್ತಾನೆ ಆಂಡ್ ಯಾನು ದೈವಾರಾಧನದ ಚಿಂತನೆ ಮಲ್ಪನ ಮಸ್ತ್ ಗೊತ್ತಾಂಡೆ ಎಂಕ್ ಎನ್ನ ಅಪ್ಪೆ ಒರಿಯೋಡು ಎನ್ನ ದೈವಾರಾಧನೆ ಎಂಕ್ ಒರಿಯೋಡು ಗೊತ್ತಾಂಡೆ ಇದು ಒಂಜಿ ನಾಟಕಲೆನ್ ತೂಂದು ಆಯ್ತ ತಪ್ಪುಲೆನ್ ಪಟ್ಟಿ ಮಲ್ತು ಆ ತಂಡಗು ಪನ್ಲೆ ಮೆಂತಿದ್ದೊಂದು ಎಂತ ಪಾಯಿಂಟ್ ಖಂಡಿತ 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 ಎನ್ನ ನಾಟಕಲ ತೂಲೆ ಎನ್ನ ನಾಟಕ ದಾದ ತಪ್ಪೊಂದು ಬಂತ ಪನ್ಲೆ ಇರು ಅವೇನು ತಪ್ಪೊಂದು ತೋಜಿನ ಯಾನವೆಂತಿದ್ದೊಂದು ಖಂಡಿತವಾಗಿ ಖಂಡಿತ 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 ಥ್ಯಾಂಕ್ ಯು ಸರ್ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ.